ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ದಿಶಾ ಸರ್ಜಿಕಲ್ ಮತ್ತು ಲೈಫ್ ಕೇರ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಆಂಜನೇಯ ಸ್ವಾಮಿ ಸತತ ಭಜನ ನಿರತ. ಆಂಜನೇಯ ಸ್ವಾಮಿ ಸತತ ಭಜನ ನಿರತ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಬೋಳಾರದ ಹಳೆಕೋಟೆ ಶ್ರೀ ಮುಖ್ಯಪ್ರಾಣ ದೇವಸ್ಥಾನ ಶ್ರೀ ವೀರಮಾರುತಿಯ ತೃತೀಯ ಅವತಾರವೆಂದು ಪರಿಗಣಿಸಲ್ಪಟ್ಟ ಶ್ರೀಮನ್ಮಧ್ವಾಚಾರ್ಯ ಯತಿವರ್ಯರಿಂದ ಪ್ರತಿಷ್ಠಾಪಿಸಲ್ಪಟ್ಟ ದೇವಸ್ಥಾನ. ಆತ್ಮಾರಾಮ ಮುನೇ ಸೀತಾಪತಿ ದೂತ. ಆತ್ಮಾರಾಮ ಮುನೇ ಸೀತಾಪತಿ ದೂತ. ಆಂಜನೇಯ ಸ್ವಾಮಿ ಸತತ ಭಜನ ನಿರತ. ಆಂಜನೇಯ ಸ್ವಾಮಿ ಸತತ ಭಜನ ನಿರತ. ಎಂಟುನೂರು ವರ್ಷಕ್ಕೂ ಅಧಿಕ ಇತಿಹಾಸ ಹೊಂದಿರುವ ದೇವಸ್ಥಾನಗಳಲ್ಲೊಂದು ಟಿಪ್ಪು ಸುಲ್ತಾನನ ಅನುದಾನಕ್ಕೆ ಪಾತ್ರವಾಗಿದ್ದ ಪವಿತ್ರ ಕ್ಷೇತ್ರ. ಸಾಗರ ತರಣ ರಿಪುದಲ ಹರಣ ಸಜ್ಜನ ಭರಣ ನಮೋ ನಮೋ. ಸಾಗರ ತರಣ ರಿಪುದಲ ಹರಣ ಸಜ್ಜನ ಭರಣ ನಮೋ ನಮೋ. ವಾನರ ಪ್ರವರ ವಜ್ರ ಶರೀರ. ವಾನರ ಪ್ರವರ ವಜ್ರ ಶರೀರ. ಪವನ ಕುಮಾರ ನಮೋ ನಮೋ. ಪವನ ಕುಮಾರ ನಮೋ ನಮೋ. ಆಂಜನೇಯ ಸ್ವಾಮಿ. ಹಲವು ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ಪೊಲೀಸ್ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಗಿದ್ದ ದಿವಂಗತ ಎಚ್ ಶೇಷಗಿರಿ ರಾಯರು 1957ರಲ್ಲಿ ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸಿದರು. 19 ವರ್ಷಗಳು ಕಳೆದ ಬಳಿಕ ಜ್ಯೋತಿಷ್ಯ ಸ್ವರ್ಣ ಪ್ರಶ್ನೆಯಂತೆ ಎಲ್ಲಾ ದೋಷಗಳಿಗೆ ವೈದಿಕ ರೀತಿಯಲ್ಲಿ ಪರಿಹಾರ ಮಾಡಿಸಿ, ಗರ್ಭಗುಡಿಯ ವಾಸ್ತು ದೋಷ ಸರಿಪಡಿಸಿ, ಗರ್ಭಗುಡಿಗೆ ತಾಮ್ರದ ಹೊದಿಕೆ ಹೊದಿಸಿ, ಆಂಜನೇಯನ ಎಡಬದಿಯಲ್ಲಿ ಮಹಾಗಣಪತಿ ಪ್ರತಿಷ್ಠಾಪಿಸಿ, ಶ್ರೀರಾಮ ಸೀತಾ ಲಕ್ಷ್ಮಣ ಸಹಿತ ಪೂಜೆ ಮಾಡಿಸುವ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ಅನಾದಿ ಕಾಲದಿಂದಲೂ ಶ್ರೀ ಕ್ಷೇತ್ರವನ್ನು ರಕ್ಷಿಸಿಕೊಂಡು ಆಗಾಗ ಭಕ್ತಾದಿಗಳಿಗೆ ಪ್ರತ್ಯಕ್ಷ ದರ್ಶನ ನೀಡಿಕೊಂಡು ಬರುತ್ತಿರುವ ಶ್ರೀನಾಗನಿಗೂ ಅನುಕೂಲವಾಗುವಂತಹ ವ್ಯವಸ್ಥೆಯನ್ನ ಮಾಡಿಸಲಾಯಿತು. ನಮೋ ಆಂಜನೇಯಂ ನಮೋ ದಿವ್ಯಕಾಯಂ ನಮೋ ವಾಯುಪುತ್ರಂ ನಮೋ ಸೂರ್ಯಮಿತ್ರಂ ನಮೋ ನಿಖಿಲ ರಕ್ಷಾಕರಂ ರುದ್ರರೂಪಂ ನಮೋ ಮಾರುತಿಂ ರಾಮದೂತಂ ನಮಾಮಿ. ನಮೋ ವಾನರೇಶಂ ನಮೋ ದಿವ್ಯಭಾಸಂ ನಮೋ ವಜ್ರದೇಹಂ ನಮೋ ಬ್ರಹ್ಮತೇಜಂ ನಮೋ ಶತ್ರು ಸಂಹಾರಕಂ ವಜ್ರಕಾಯಂ ನಮೋ ಮಾರುತಿಂ ರಾಮದೂತಂ ನಮಾಮಿ. 2007ರಲ್ಲಿ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ನಡೆಸಲಾಯಿತು. ಈ ದೇವಸ್ಥಾನದ ವ್ಯವಸ್ಥಾಪನಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀಯುತ ವಸಂತ್ ಶೆಟ್ಟಿ ಕ್ಷೇತ್ರದ ಬಗ್ಗೆ ಹೇಳೋದು ಹೀಗೆ. ಈ ದೇವಸ್ಥಾನ ಸುಮಾರು 800 ವರ್ಷಗಳ ಹಿಂದಿನ ಒಂದು ಹಳೆಯ ದೇವಸ್ಥಾನ. ಇದರ ಒಂದು ಇತಿಹಾಸ ಅಂತ ಹೇಳಿದರೆ ಅಂದಿನ ಟಿಪ್ಪು ಸುಲ್ತಾನ ಕಾಲದಿಂದಲೂ ಕೂಡ ಇದಕ್ಕೆ ಒಂದು ಅನುದಾನ
ಕೊಟ್ಟು ಟಿಪ್ಪು ಸುಲ್ತಾನನ ಅನುದಾನ ಒಂದು ಇದಕ್ಕೆ ಈ ದೇವಸ್ಥಾನಕ್ಕೆ ಇದೆ. ಹಾಗೆ ಈ ದೇವಸ್ಥಾನ ಸಣ್ಣ ಮಟ್ಟದಲ್ಲಿದ್ದರೂ ಈಗ ಸಂಪೂರ್ಣ ಇದರದ್ದು ಒಂದು ಅಭಿವೃದ್ಧಿ ಕಂಡು ಭಕ್ತಾದಿಗಳು ಹಾಗೆ ಕರ್ನಾಟಕದ ಎಲ್ಲ ಭಕ್ತಾದಿಗಳು ಇಲ್ಲಿಗೆ ವರ್ಷಕ್ಕೊಮ್ಮೆ ಆದರೂ ಬಂದು ಮುಖ್ಯ ಪ್ರಾಣನ ದರ್ಶನವನ್ನು ಮಾಡಿಕೊಂಡು ತಮ್ಮ ಸಕ್ತಾನುಸಾರ ಪ್ರಾರ್ಥನೆ ಮಾಡಿಸಿ ಅದನ್ನು ನೆರವೇರಿಸಿದ ಅವರು ಬಂದು ತಮ್ಮ ಇಲ್ಲಿ ಹರಕೆಯನ್ನು ಹಾಕಿ ಹೋಗ್ತಾ ಇರ್ತಾರೆ. ಹಾಗೆ ಇಲ್ಲಿ ನಮಗೆ ಈ ಸಣ್ಣ ದೇವಸ್ಥಾನ ಆದರೂ ಇಲ್ಲಿ ಕೆಲವೆಲ್ಲ ಇನ್ನೂ ಕೂಡ ನಮಗೆ ಕೆಲವೆಲ್ಲ ಅನುಕೂಲಗಳನ್ನು ಭಕ್ತಾದಿಗಳ ಒಂದು ಸೌಕರ್ಯವನ್ನು ಮಾಡಿಕೊಡಲಿಕ್ಕೆ ನಾವು ಅಂದಾಜು ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಒಂದು ನಮಗೆ ಇಲ್ಲಿ ಜಾಗದ ಕೊರತೆ, ಅದಕ್ಕಾಗಿ ಪಕ್ಕದ ಒಂದು ಜಾಗವನ್ನು ಎಲ್ಲರ ಭಕ್ತಾದಿಗಳ ನೆರವಿನಿಂದ ಇದಕ್ಕೆ ಒಂದು ಖರೀದಿ ಮಾಡಬೇಕು. ಹಾಗೆ ಅದರಲ್ಲಿ ಒಂದು ಅನ್ನಛತ್ರವನ್ನು ಕೂಡ ನಾವು ನಿರ್ಮಾಣ ಮಾಡಬೇಕು. ಹಾಗೆ ಈಗ ಇಲ್ಲಿ ಅನ್ನಛತ್ರ, ಅಡುಗೆ ಶಾಲೆ, ಪಾಕಶಾಲೆಯ ಒಂದು ಪುನರ್ನಿರ್ಮಾಣ ಮಾಡಬೇಕಂತ ನಾವೆಲ್ಲ ಸುಮಾರು 45-50 ಲಕ್ಷದ ಒಂದು ಅಂದಾಜು ಪಟ್ಟಿಯನ್ನು ನಾವು ತಯಾರು ಮಾಡ್ತಾ ಇದ್ದೇವೆ. ಅದರ ಒಂದು ಪೂರ್ಣ ಸಹಕಾರ ಅಂದರೆ ಭಕ್ತಾದಿಗಳಿಂದಲೇ ಆಗಬೇಕು. ಇದಕ್ಕೆ ಸರ್ಕಾರದಿಂದ ಸ್ವಲ್ಪ ಮಟ್ಟಿಗೆ ಈಗ ಮೊನ್ನೆ ತಾನೇ ಸರ್ಕಾರದಿಂದ 4 ಲಕ್ಷದ ಒಂದು ಪಾಕಶಾಲೆಯದ್ದು ಪುನರ್ನಿರ್ಮಾಣದ ಬಾಬ್ತು 4 ಲಕ್ಷ ರೂಪಾಯಿ ನಮಗೆ ಸರ್ಕಾರದಿಂದ ಬಂದಿರುತ್ತದೆ. ಹಾಗೆ ನಾವು ಪುನಃ ಇಲ್ಲಿಯ ಶಾಸಕರು ಹಾಗೂ ಇಲ್ಲಿಯ ಲೋಕಸಭಾ ಸದಸ್ಯರ ಅನುದಾನವನ್ನು ಕೂಡ ನಳಿನ್ ಕುಮಾರ್ ಅವರನ್ನು ಹಾಗೆ ಶಾಸಕರಾದ ವೇದವ್ಯಾಸ ಕಾಮತರನ್ನು ಕೂಡ ನಾವು ಸಂಪರ್ಕಿಸಿದ್ದೇವೆ. ಇದರ ಪೂರ್ಣ ಪುನರ್ನಿರ್ಮಾಣ ಅಂದರೆ ಅಡುಗೆ ಶಾಲೆ ಹಾಗೆ ನಮ್ಮ ಅನ್ನಛತ್ರದ್ದು, ಹಾಗೆ ಇಲ್ಲಿಯ ಎದುರಿಗೆ ನಮ್ಮ ಭಾಳ ಹಿಂದಿನಿಂದ ಕಲ್ಚರಲ್ ಇನ್ಸ್ಟಿಟ್ಯೂಟ್ ಅಂತ ಶಿವಾಜಿ ಫಿಸಿಕಲ್ ಕಲ್ಚರಲ್ ಇನ್ಸ್ಟಿಟ್ಯೂಟ್ ಅಂತ ವ್ಯಾಯಾಮ ಶಾಲೆ ಭಾಳ ಹಿಂದಿನಿಂದಲೂ ಇದಕ್ಕೆ ತುಂಬ ಇತಿಹಾಸ ಇದೆ. 100-150 ವರ್ಷದ ಇತಿಹಾಸ ಇದೆ. ಅದನ್ನು ಕೂಡ ಪುನರ್ನಿರ್ಮಾಣ ಮಾಡಬೇಕು. ಅದರ ಕಟ್ಟಡ ಹಳೆಯ ಹಂಚಿನ ಕಟ್ಟಡ ಆಗಿರ್ತದೆ. ಅದನ್ನೊಂದು ಪುನರ್ನಿರ್ಮಾಣ ಮಾಡಿ ಅದನ್ನು ಕೂಡ ಯೋಗ್ಯ ರೀತಿಯಲ್ಲಿ ನಿರ್ವಹಿಸಲಿಕ್ಕೆ ಈ ಜಾಗದಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಇದಕ್ಕೆಲ್ಲ ಭಕ್ತಾದಿಗಳನ್ನು ನಾವು ಇವಾಗಲೇ ಸಂಪರ್ಕಿಸಿದ್ದೇವೆ. ಅವರ ಪೂರ್ಣ ಸಹಕಾರ ಖಂಡಿತ ಸಿಗ್ತದೆ ಎಂಬ ಭರವಸೆ ಕೂಡ ನಮಗೆ ಇದೆ. ಹಾಗೆ ಇಲ್ಲಿ ಪ್ರತಿ ಶನಿವಾರ ನಾವು ಈಗ ಪ್ರತಿ ಶನಿವಾರ ಮಧ್ಯಾಹ್ನ ಅನ್ನದಾನದ ಶುರು ಮಾಡಿದ್ದೇವೆ. ಆ ಅನ್ನದಾನಕ್ಕೂ ಕೂಡ ಭಕ್ತಾದಿಗಳು ಹಾಗೂ ಪರ ಊರಿನ ಬೊಂಬಾಯಿ ಹಾಗೆ ಎಲ್ಲರೂ ಇಲ್ಲಿಗೆ ಸಂಬಂಧಪಟ್ಟವರು ಎಲ್ಲ ಬಂದಾಗ ಅದಕ್ಕೆ ತಮ್ಮ ತನುಮನ ದನಗಳಿಂದ ಸಹಕರಿಸ್ತಾ ಒಳ್ಳೆ ರೀತಿಯಲ್ಲಿ ನಾವು ಇಲ್ಲಿ ಅದನ್ನು ಪ್ರಾರಂಭಿಸಿದ್ದೇವೆ. ಪ್ರತಿ ಶನಿವಾರ ಮಧ್ಯಾಹ್ನದ ಅನ್ನದಾನ ಕೂಡ ಈಗ ನಡೀತಾ ಇದೆ. ಹಾಗೆಯೇ ಪ್ರತಿ 2ನೇ ಶನಿವಾರ ಮತ್ತು 4ನೇ ಶನಿವಾರ, 2ನೇ ಶನಿವಾರ ಸಾರ್ವಜನಿಕ ಶನಿ ಪೂಜೆ, ಹಾಗೆ 4ನೇ ಶನಿವಾರ ಮಧ್ಯಾಹ್ನ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ. ಇಲ್ಲಿ ನಾವು ಶನಿ ಪೂಜೆ ಬಹಳ ವಿಶೇಷ. ಪ್ರತಿ 2ನೇ ಶನಿವಾರದಂದು ಬಹಳ ಜನ ಇಲ್ಲಿ ಬಂದು ತಮ್ಮ ಕಷ್ಟ ನಿವಾರಣೆಗಾಗಿ ಶನಿ ಪೂಜೆಯನ್ನು ಮಾಡ್ತಾ ಅದರಲ್ಲಿ ಅಂದರೆ ಸಾರ್ವಜನಿಕ ಅಂದರೆ ನಾವು 100-120 ರೂಪಾಯಲ್ಲಿ ಅವರಿಗೆ ಅಂಥ ಸಣ್ಣ ಮಟ್ಟದಲ್ಲಿ ಆ ಪೂಜೆಯನ್ನು ಅವರಿಗೆ ಮಾಡಿ ಈ ಕ್ಷೇತ್ರದಲ್ಲಿ ಶನಿ ಪೂಜೆ ಮಾಡಿದರೆ ಒಳ್ಳೆಯದು, ಅವರ ಸಕಲ ಕಷ್ಟ ನಿವಾರಣೆ ಆಗ್ತದೆ ಅಂತ ನಂಬಿಕೆ ಭಕ್ತರು ನಂಬಿ ಇಲ್ಲಿ ಬಂದು ಶನಿ ಪೂಜೆಯನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇಷ್ಟು ಹಾಗೆ ನಮಗೆ ಇನ್ನೂ ಕೂಡ ಇದರ ಕ್ಷೇತ್ರದ ಅಭಿವೃದ್ಧಿಯ ನಾವೊಂದು ಕನಸು ಕಾಣ್ತಾ ಇದ್ದೇವೆ. ಅದಕ್ಕೆ ಎಲ್ಲ ಭಕ್ತಾದಿಗಳು ಸಂಪೂರ್ಣ ಸಹಕಾರ ನೀಡಬೇಕು. ಹಾಗೆ ಅದರ ಸಂಪೂರ್ಣ ಸಹಕಾರದಿಂದ ಈ ಕ್ಷೇತ್ರ ಇನ್ನಷ್ಟು ವೃದ್ಧಿ ಆಗಬೇಕಂತ ನಮ್ಮ ಅಭಿಲಾಷೆ ಕೂಡ ಇರ್ತದೆ. ಅದಕ್ಕೆ ಸಂಪೂರ್ಣ ನಮ್ಮ ಕ್ಷೇತ್ರದ ಒಡೆಯನಾದ ಮುಖ್ಯಪ್ರಾಣ ದೇವರು ಸಂಪೂರ್ಣ ಅನುಗ್ರಹ ಕೂಡ ಮಾಡಬೇಕಂತ ಕೇಳಿಕೊಳ್ತೇವೆ. ನಮೋ ಆಂಜನೇಯಂ ನಮೋ ದಿವ್ಯಕಾಯಂ ನಮೋ ವಾಯುಪುತ್ರಂ ನಮೋ ಸೂರ್ಯಮಿತ್ರಂ ನಮೋ ನಿಖಿಲ ರಕ್ಷಾಕರಂ ರುದ್ರರೂಪಂ ನಮೋ ಮಾರುತಿಂ ರಾಮದೂತಂ ನಮಾಮಿ. ನಮೋ ವಾನರೇಶಂ ನಮೋ ದಿವ್ಯಭಾಸಂ ನಮೋ ವಜ್ರದೇಹಂ ನಮೋ ಬ್ರಹ್ಮತೇಜಂ ನಮೋ ಶತ್ರು ಸಂಹಾರಕಂ ವಜ್ರಕಾಯಂ ನಮೋ ಮಾರುತಿಂ ರಾಮದೂತಂ ನಮಾಮಿ. ಶ್ರೀ ಆಂಜನೇಯ ನಮೋ ವಾನರೇಂದ್ರಂ ನಮೋ ವಿಶ್ವಪಾಲಂ ನಮೋ ವಿಶ್ವಮೋದಂ ನಮೋ ದೇವಶೂರಂ
नमो गगनसञ्चारितं पवनतनयं नमो मारुतिं रामदूतं नमामि नमो रामदासं नमो भक्तपालं नमो ईश्वरांशं नमो लोकवीरम् नमो भक्तचिन्तामणिं गदापाणिं नमो मारुतिं रामदूतं नमामि नमो वानरेन्द्रं नमो विश्वपालं नमो विश्वमोदं नमो देवशूरम् नमो गगनसञ्चारितं पवनतनयं नमो मारुतिं रामदूतं नमामि ಶಕ್ತಿಗೆ ಹೆಸರಾದ ಮುಖ್ಯಪ್ರಾಣ ದೇವಸ್ಥಾನದ ಎದುರು ವ್ಯಾಯಾಮ ಶಾಲೆಯನ್ನು ಕಾಣಬಹುದು. ವಿಶಾಲವಾದ ಅರಳಿ ಮರದ ಕಟ್ಟೆಯನ್ನು ಇಲ್ಲಿ ನಾವು ಕಾಣಬಹುದು. ಈ ಕಟ್ಟೆಯ ಎದುರು ಶಿಲಾ ಶಾಸನಗಳನ್ನು ನೋಡಬಹುದಾಗಿದೆ. ನಮೋ ವಾಯುತನಯಂ ನಮೋ ವಾನರಾಗ್ರಂ ನಮೋ ಭಕ್ತವರದಾಯಕಂ ಆತ್ಮವಾಸಂ ನಮೋ ಮಾರುತಿಂ ರಾಮದೂತಂ ನಮಾಮಿ नमो पापनाशं नमो सुप्रकाशं नमो वेदसारं नमो निर्विकारं नमो निखिलसम्पूजितं देवश्रेष्ठं नमो मारुतिं रामदूतं नमामि नमो कामरूप ಟಿಪ್ಪು ಸುಲ್ತಾನನು ಪೂಜೆ ಸಲ್ಲಿಸುತ್ತಿದ್ದ ಮುಖ್ಯ ಪ್ರಾಣವನ್ನು ಇಲ್ಲಿ ಕಾಣಬಹುದಾಗಿದೆ. ನಮೋ ಭಕ್ತ ವರದಾಯಕಂ ಆತ್ಮ ದೇವಸ್ಥಾನದ ಎದುರು ಶ್ರೀರಾಮ ಸೀತಾ ಲಕ್ಷ್ಮಣರ ಗುಡಿಗೆ ಕೈಮುಗಿದು ಒಳ ಪ್ರವೇಶಿಸಿದ್ರೆ ನಿಂತ ಭಂಗಿಯಲ್ಲಿರುವ ಶ್ರೀ ಮುಖ್ಯಪ್ರಾಣ ದೇವಸ್ಥಾನದ ಪಕ್ಕದಲ್ಲಿಯೇ ಇರುವ ನೇತ್ರಾವತಿ ಒಂದು ಕಡೆಯಾದ್ರೆ ಫಲ್ಗುಣಿ ಒಂದು ಕಡೆ. ಈ ಎರಡೂ ನದಿಗಳು ಒಟ್ಟು ಸೇರಿ ಸಮುದ್ರಕ್ಕೆ ಸೇರುವ ಅಳಿವೆ ಬಾಗಿಲನ್ನ ಕಾಣಬಹುದು. ಶ್ರೀ ಮುಖ್ಯಪ್ರಾಣ ಅಳಿವೆ ಬಾಗಿಲಿಗೆ ಮುಖ ಮಾಡಿ ಮೀನುಗಾರರನ್ನ ಹರಸುತ್ತಿರುವ ಭಂಗಿಯಲ್ಲಿ ನಾವಿಲ್ಲಿ ಕಾಣಬಹುದಾಗಿದೆ. ನಾಮಂ ನಮೋ ಭವ ಪುನೀತಂ ನಮೋ ಚಿರಂಜೀವಂ ನಮೋ ವಿಶ್ವಪೂಜ್ಯ. ಒಂದೇ ಆವರಣದಲ್ಲಿ ಮಸೀದಿ ದೇವಸ್ಥಾನವಿದ್ದು ಭಾವೈಕ್ಯತೆಯ ಸಂಕೇತವಾಗಿದೆ. ಈ ಕುರಿತು ದೇವಸ್ಥಾನ ಆಡಳಿತ ಮಂಡಳಿ ಸದಸ್ಯರಾದ ಶ್ರೀ ನಾಗರಾಜ ಆಚಾರ್ಯ ಈ ರೀತಿ ಹೇಳುತ್ತಾರೆ. ಇಲ್ಲಿ ಸುಮಾರು ಅನಾದಿ ಕಾಲದಿಂದಲೂ ಒಂದು ಸಾಮರಸ್ಯವನ್ನು ಒಂದು ಉಳಿಸಿಕೊಂಡು ಬಂದಂಥ ಕ್ಷೇತ್ರ. ಯಾಕೆಂದರೆ ನಮ್ಮ ಮುಖ್ಯಪ್ರಾಣ ದೇವಸ್ಥಾನಕ್ಕೆ ಎದುರೇ ಒಂದು ಮಸೀದಿ ಇದೆ. ಅವರು ಇಲ್ಲಿಯ ಎಲ್ಲ ವಾರ್ಷಿಕ ಉತ್ಸವಗಳಲ್ಲಿ ಭಾಗವಹಿಸುತ್ತಾ ಒಂದು ಧನ ಸಹಾಯಗಳನ್ನು ಮಾಡುತ್ತಾ ಈ ಬ್ರಹ್ಮಕಲಶ ಟೈಮ್ನಲ್ಲಿ ಪ್ರತಿ ವರ್ಷ ಒಂದು ಧನ ಸಹಾಯ ಮಾಡ್ತಾರೆ, ಬರ್ತಾರೆ, ಭಾಗವಹಿಸ್ತಾರೆ. ಆಮೇಲೆ ಸಂತರ್ಪಣೆಯಲ್ಲಿ ಭಾಗವಹಿಸಿ ನಾವು ಒಳ್ಳೆ ಅವಿನಾಭಾವ ಸಂಬಂಧವನ್ನು ಉಳಿಸಿಕೊಂಡು ಬಂದಿದ್ದೇವೆ. ಅದೇ ರೀತಿ ಪರಿಸರದಲ್ಲಿಯೂ ಯಾವುದೇ ಒಂದು ಸಮಸ್ಯೆಗಳಿಗೆ ಗೊಂದಲ ಇಲ್ಲದೆ ಎಲ್ಲರೂ ಅನ್ಯೋನ್ಯತೆಯಿಂದ ಒಂದು ಬಾಳ್ತಾ ಇದ್ದಾರೆ. ಮತ್ತು ನಾವು ಅವರದ್ದೇನು ಉತ್ಸವ ಇರೋದಿಲ್ಲ, ಆದರೂ ನಾವು ಅವರ ಎಲ್ಲ ಇದರಲ್ಲಿ ಕ್ಷೇತ್ರದ ವತಿಯಿಂದ ಭಾಗವಹಿಸ್ತೇವೆ. ಅವರು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮೋ ಆಂಜನೇಯಂ ನಮೋ ದಿವ್ಯಕಾಯಂ ನಮೋ ವಾಯುಪುತ್ರಂ ನಮೋ ಸೂರ್ಯಮಿತ್ರಂ ನಮೋ ನಿಖಿಲ ರಕ್ಷಾಕರಂ ರುದ್ರರೂಪಂ ನಮೋ ಮಾರುತಿಂ ರಾಮದೂತಂ ನಮಾಮಿ ನಮೋ ವಾನರೇಶಂ ನಮೋ ದಿವ್ಯಭಾಸಂ ನಮೋ ವಜ್ರದೇಹಂ ನಮೋ ಬ್ರಹ್ಮತೇಜಂ ನಮೋ ಶತ್ರು ಸಂಹಾರಕಂ ವಜ್ರಕಾಯಂ ನಮೋ ಮಾರುತಿಂ ರಾಮದೂತಂ ನಮಾಮಿ. ಗರ್ಭಗುಡಿಯ ಪಕ್ಕದಲ್ಲಿ ಶ್ರೀ ಗಣಪತಿ ದೇವರ ಗುಡಿ. ಬಾಲಗಣಪತಿಯ ರೂಪವನು ವರ್ಣಿಸಿ ಹೇಳುವೆನಾ, ಬಾಲ ಸೂರ್ಯನ ತೆರದಲ್ಲಿ ಕಂಗೊಳಿಪನು ಗಣಪ, ನಾಲ್ಕು ಕರಗಳ. ಇಲ್ಲಿ ಕಾಣುವ ಮುಖ್ಯ ಪ್ರಾಣ ವಿಗ್ರಹ ವಿಸ್ಮಯಕಾರವೂ ಹೌದು. ಅಲ್ಲದೆ ಅತ್ಯಂತ ಕಾರಣಿಕದಿಂದ ಕೂಡಿದ ಸರ್ವ ಜಾತಿಯ ಎಲ್ಲ ಭಕ್ತರ ಕಾರಣಿಕ ಕ್ಷೇತ್ರ ಇದಾಗಿದೆ. ಕಾಯ ವಾಚ ಮನಸ್ಸ ಪೂಜೆ ಮಾಡಿಕೊಂಡು ಬರುವಂತಹ ಸನ್ನಿವೇಶ ಇಲ್ಲಿ ಸೃಷ್ಟಿಯಾಗಿದೆ. ಹಳ್ಳಿಗಳಿಗೆ ತೋಟಕ್ಕೆ ದಾಳಿ ಮಾಡುವ ವಾನರ ಗುಂಪು ಹಲವು ಫಸಲನ್ನ ನಾಶ ಮಾಡುತ್ತದೆ. ಈ ಸಂದರ್ಭದಲ್ಲಿ ಶ್ರೀ ಮುಖ್ಯಪ್ರಾಣನಿಗೆ ಬಾಳೆಗೊನೆ ಸೇವೆ ಹರಕೆ ಸಲ್ಲಿಸಿದ್ರೆ
ವಾನರ ಗುಂಪು ಅತ್ತ ಸುಳಿಯೋದೇ ಇಲ್ಲ ಅನ್ನೋದು ನಂಬಿಕೆ. ಭಕ್ತರ ಕಷ್ಟ ನಿವಾರಣೆಗೆ ಈ ಕ್ಷೇತ್ರದಲ್ಲಿ ಶನಿ ಪೂಜೆ ಮಾಡಿದ್ರೆ ಕಷ್ಟಗಳು ದೂರವಾಗುತ್ತವೆ. ಮಾತನಾಡದ ತೊದಲು ಮಾತನಾಡುವವರು ಈ ಕ್ಷೇತ್ರದಲ್ಲಿ ಹರಕೆ ಸಲ್ಲಿಸಿದ್ರೆ ಬೇಗ ಗುಣಮುಖರಾಗುತ್ತಾರೆ. ಪ್ರತಿ ಶನಿವಾರ ಶ್ರೀ ಕ್ಷೇತ್ರದಲ್ಲಿ ಶ್ರೀದೇವರ ಪ್ರಸಾದವಾಗಿ ಅನ್ನ ಸಂತರ್ಪಣೆ ನೆರವೇರುತ್ತದೆ. ಶುದ್ಧ ಬ್ರಹ್ಮ ಪರಾತ್ಪರ ರಾಮ್, ಕಾಲಾತ್ಮಕ ಪರಮೇಶ್ವರ ರಾಮ್. ಶುದ್ಧ ಬ್ರಹ್ಮ ಪರಾತ್ಪರ ರಾಮ್, ಕಾಲಾತ್ಮಕ ಪರಮೇಶ್ವರ ರಾಮ್. ಶೇಷತಲ್ಪ ಸುಖ ನಿದ್ರಿತ ರಾಮ್, ಬ್ರಹ್ಮಾದ್ಯಮರ ಪ್ರಾರ್ಥಿತ ರಾಮ್. ಶೇಷತಲ್ಪ ಸುಖ ನಿದ್ರಿತ ರಾಮ್, ಈ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಶ್ರೀ ಗುರುಪ್ರಸಾದ್ ಪೂಜಾ ವಿಧಿವಿಧಾನಗಳ ಬಗ್ಗೆ ತಿಳಿಸುತ್ತಾರೆ. ಮನೋಜವಂ ಆರ್ತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾವೃಷ್ಟಂ ವಾತಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಮಂಗಳೂರಿನ ಪ್ರಥಮ ದೇವಸ್ಥಾನ ಅಂತ ಹೇಳಿದರೆ ಮಂಗಳೂರನ್ನು ಕಾಯುವನು ಹಳಕೋಟೆ ಮುಖ್ಯ ಪ್ರಾಣ. ಅಧಿದೇವತೆ ಮಂಗಳದೇವಿ ಆದರೆ ಸಹ ಮಂಗಳೂರನ್ನು ಕಾಯೋದನ್ನು ಮುಖ್ಯ ಪ್ರಾಣ ದೇವರು. ವಿಶೇಷವಾದಂಥ ಪಕ್ಕದಲ್ಲಿ ಸಮುದ್ರ, ನೇತ್ರಾವತಿ ಮತ್ತು ಫಲ್ಗುಣಿ ನದಿ ಇಲ್ಲಿಯೇ ಸಮುದ್ರಕ್ಕೆ ಸೇರುವುದು. ವಿಶೇಷವಾಗಿ ದೇವರಿಗೆ ಬೆಳಿಗ್ಗೆ ಅಭಿಷೇಕ 5:30 ಆಗ್ತದೆ, 6 ಗಂಟೆ ಮಹಾಪೂಜೆ, ಮಧ್ಯಾಹ್ನ 12 ಗಂಟೆ ಮಹಾಪೂಜೆ, ಸಾಯಂಕಾಲ 7 ಕಾಲಕ್ಕೆ. ವಿಶೇಷವಾಗಿ ಹನುಮಂತನಿಗೆ ಒಡಮಾಲೆ ಸೇವೆ, ರಂಗಪೂಜೆ. ಒಡಮಾಲೆ ಎಂಬುದು ಬಹಳ ವಿಶೇಷ. ಯಾಕಂತೇಳಿದರೆ ಪ್ರಾಯಚಿತ್ತವಾಗಿ ಕೆಲವು ದೋಷಗಳೆಲ್ಲ ಕಂಡು ಬಂದರೆ ಪ್ರಾಯಚಿತ್ತ ಒಡಮಾಲೆ ಸೇವೆ ಅದು ರಾಮದೇವರೇ ಪ್ರಾರಂಭ ಮಾಡಿದ್ದು. ವಿಶೇಷವಾದಂಥ ಹನುಮಂತನಿಗೆ ಒಡಮಾಲೆ ಸೇವೆ ಇಲ್ಲಿ ವಿಶೇಷ. ಅದಲ್ಲದೆ ವಿಶೇಷವಾಗಿ ಹನುಮಂತನನ್ನು ಆರಾಧನೆ ಮಾಡಿದ 3 ಯತಿಗಳು ಮಧ್ವಾಚಾರ್ಯರು, ವ್ಯಾಸರಾಯರು, ವಾದಿರಾಜ ಗುರುಗಳು. ಉಡುಪಿಯ ಅಷ್ಟಮಠದಲ್ಲಿ ಯಾವಾಗ ಪರ್ಯಾಯೋತ್ಸವ ಆಗ್ತದೆ ಆಗ ಇಲ್ಲಿ ಬಂದು ಯತಿಗಳು ಬಂದು ಪೂಜೆ ಮಾಡಿ ಮತ್ತೆ ಪಟ್ಟಕ್ಕೆ ಹೋಗ್ತಿದ್ದಾರೆ. ಈಗ ಮುಂದಿನ ನಡೀತಂಥ ಕ್ರಮ ಈಗಲೂ ನಡೀತಾ ಇದೆ. ಯತಿಗಳು ಬಂದು ಪೂಜೆ ಮಾಡಿ ಹೋಗ್ತಾರೆ. ಅದಲ್ಲದೆ ಮಂಗಳೂರಿನ ನವರಾತ್ರಿ ಪ್ರಾರಂಭ ಆಗಬೇಕಾದ್ರೆ ಇಲ್ಲಿ ಪಕ್ಕದಲ್ಲಿ ಮಾರಿಯಮ್ಮ ದೇವಸ್ಥಾನ ಉಂಟು. ಅವರು ಬಂದು ಇಲ್ಲಿ ದೇವರ ಸೇವೆ ಕೊಟ್ಟು ಇಲ್ಲಿಂದ ಪ್ರಸಾದ ಕೊಂಡೋಗಿ ಮತ್ತೆ ಅಲ್ಲಿ ನವರಾತ್ರಿ ಪ್ರಾರಂಭ ಆಗ್ತದೆ. ಅಲಂಕಾರಗಳು ತುಂಬ ಉಂಟು, ಅದು ನಾವು ಹೇಳಲಿಕ್ಕಿಲ್ಲ. ಯಾಕಂದರೆ ದೇವರಿಗೆ ನಾವು ಅಲಂಕಾರ ಹೇಳಬಾರ್ದು, ಅರ್ಚಕರು. ಅದು ಎಷ್ಟು ಬೇಕಷ್ಟೇ ನಾವು ಇದು ಮಾಡುತ್ತೇವೆ. ಅದಲ್ಲದೆ ಇಲ್ಲಿ ಕಾಯುವನ್ನು ನಾಗರಾಜ ದೇವರು, ನಾಗಗಳು ತುಂಬ ಉಂಟು. ಎಲ್ಲ ಸೇವೆಗಳು ಆಗ್ತದೆ ಅದರಲ್ಲಿ. ಭಕ್ತ ಅದು ಇದು ಅಂತೆಲ್ಲ ಯಾವ ಮನಸ್ಸು ಯಾವುದು ಉಂಟು ಅದೆಲ್ಲ ಸೇವೆ ಮಾಡ್ಬೋದು. ಅದರಲ್ಲಿ ಅದೇ ಕೊಡು ಇದು ಕೊಡು ಅಂತ ಹೇಳಲಿಕ್ಕಿಲ್ಲ. ಪ್ರಾಯಚಿತ್ತವಾಗಿ ಮಾತ್ರ ಇಲ್ಲಿ ಒಡಮಾಲೆ ವಿಶೇಷ. ಯಾಕೆ ಕೆಲ ದೋಷಗಳು ಕಂಡು ಬಂದರೆ, ಹಿರಿಯರದೆಲ್ಲ ದೋಷಗಳು ಬಂದರೆ ಮೋಕ್ಷ ಆಗಿಲ್ಲ ಆದರೆ ಒಡಮಾಲೆ ವಿಶೇಷ ಇದು. ಆನಂತರ ಕೆಲ ತೋಟಗಳಲ್ಲಿದ್ದ ಈ ಸುಳ್ಯ, ಪುತ್ತೂರು ಆಚೆ ಎಲ್ಲ ಕೆಲ ತೋಟಗಳಲ್ಲಿ ಕಪಿ ಸೈನ್ಯಗಳ ಉಪದ್ರ ಇದ್ದರೆ ಇಲ್ಲಿಗೆ ಹರಕೆ ಕೇಳ್ಕೊಳ್ತಾರೆ. 1 ಗೊನೆ ಬಾಳೆಹಣ್ಣು, 1 ಗೊನೆ ಬೊಂಡ ಕೊಟ್ಟರೆ ಮಂಗಗಳದ್ದು ಉಪದ್ರ ಇಲ್ಲ. ಮಧ್ಯಾಹ್ನ 12 ಗಂಟೆ ಮಹಾಪೂಜೆ, ಬೆಳಿಗ್ಗೆ ಸಹ ಉಂಟು. ಬೆಳಿಗ್ಗೆ 6 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ, ಸಾಯಂಕಾಲ 7 ಕಾಲಕ್ಕೆ. ಶ್ರೀದೇವರಿಗೆ ವಡಮಾಲೆ ಸೇವೆ ಪ್ರಿಯವಾದ ಸೇವೆಗಳಲ್ಲಿ ಒಂದು. ಈ ವಡಮಾಲೆ ಸೇವೆಯನ್ನ ಸಲ್ಲಿಸಲು ಮುಂಗಡವಾಗಿ ಕಾಯ್ದಿರಿಸಬೇಕು. ಊರ ಪರವೂರ, ರಾಜ್ಯ ವಿದೇಶಗಳಿಂದ ಭಕ್ತರು ಬಂದು ಈ ಹರಕೆ ತೀರಿಸುವುದನ್ನು ಕಾಣಬಹುದಾಗಿದೆ. ಶ್ರೀ ಮುಖ್ಯಪ್ರಾಣ ದೇವಸ್ಥಾನ ಅತ್ಯಂತ ಕಾರಣಿಕ ಪವಿತ್ರ ಕ್ಷೇತ್ರ ಎಂಬುದರಲ್ಲಿ 2 ಮಾತಿಲ್ಲ. ಇದಕ್ಕೆ ಇಲ್ಲಿಗೆ ಬರುವ ಭಕ್ತರೇ ಪ್ರತ್ಯಕ್ಷ ಸಾಕ್ಷಿ. ಶ್ರೀ ಮುಖ್ಯಪ್ರಾಣನನ್ನ ಪ್ರಾರ್ಥಿಸಿದ್ರೆ ಶ್ರೀದೇವರು ಅನುಗ್ರಹ ಕರುಣಿಸುವ ಪವಿತ್ರ ಸ್ಥಾನವಾಗಿದೆ ಇದು. ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ಸೀತಾರಾಮ. ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ಸೀತಾರಾಮ. ಚಂಡ ಕಿರಣ ಕುಲ. ಹಳೆಕೋಟೆ ಶ್ರೀ ಮುಖ್ಯಪ್ರಾಣ 2023ರ ಈ ಶುಭ ಗಳಿಗೆಯಲ್ಲಿ ವರ್ಷದಲ್ಲಿ ಬರುವ ಸಂಕಷ್ಟಗಳನ್ನು ಪರಿಹರಿಸಿ ಭಕ್ತರಿಗೆ ಸುಖ, ಶಾಂತಿ, ನೆಮ್ಮದಿ ಕರುಣಿಸಲಿ ಎಂಬುದೇ ನಮ್ಮ ಟಿವಿಯ ಹಾರೈಕೆ. ಆಂಜನೇಯ ಸ್ವಾಮಿ ಸತತ ಭಜನ ನಿರತ. ಆಂಜನೇಯ ಸ್ವಾಮಿ ಸತತ ಭಜನ ನಿರತ. ಆತ್ಮಾರಾಮ ಮುನೇ ಸೀತಾ
ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ದಿಶಾ ಸರ್ಜಿಕಲ್ ಮತ್ತು ಲೈಫ್ ಕೇರ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್.